ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನಿ ಶೀಲಾ ಕುಂದರ್ ಇತ ವಾರ್ತೆ ದೇವರ ಬಸ್ ಕಂಡಕ್ಟರ್ನ ಮಗೆ ಅದುಪನ ಶಂಕರನಾರಾಯಣ ಮದರ್ ತೆರೆಸಾ ಶಾಲೆದ ಪ್ರೀತಮ್ ಪೂಜಾರಿ 10ನೇ ಕ್ಲಾಸ್ ಪರೀಕ್ಷೆಡ್ ಆಜುನೂತ 25 ಮಾರ್ಕ್ ದಿತ್ತದ ರಾಜ್ಯದ ಟಾಪರ್ ಸಾಧನೆ ಮಲ್ತಿನ 7 ಚೋಕ್ಲೇಡ್ ಉರಿ ಆದಿತ್ತದ ಒಡಿಪು ಜಿಲ್ಲೆದ ಕೀರ್ತಿನ ರಾಜ್ಯದೊರ್ಮೆಗೆ ನೆಗಪಾದೆ. ಒಡಿಪು ಜಿಲ್ಲೆ ಈ ಸರ್ತಿದ 10ನೇ ಕ್ಲಾಸ್ ಪರೀಕ್ಷೆಡ್ 1ನೇ ಸ್ಥಾನ ಪಡೆತನೋ ಮಾತ್ರ ಜಿಲ್ಲೆದ ಕುಂದಾಪುರ ತಾಲೂಕು ಶಂಕರನಾರಾಯಣ ಮದರ್ ತೆರೆಸಾ ಮೆಮೋರಿಯಲ್ ಶಾಲೆಡ್ ಕಲ್ತಿನ ಪ್ರೀತಮ್ ಜಿ ಪೂಜಾರಿ ರಾಜ್ಯಡೆ ಆಜುನೂತ 25 ಮಾರ್ಕ್ ದಿತ್ತಿನ 7 ಜೋಕ್ಲೆಡ್ ಉರಿಯಾದ ಒಡಿಪು ಜಿಲ್ಲೆದ ಪೆರ್ಮೆಗೆ ಸಂದಿದೆ ಆತೆ ಅತ್ತು ಆಯ್ ಬಸ್ ಕಂಡಕ್ಟರ್ನ ಮಗೆ ಅದುಪ್ನವು ನನೆಲ್ಲ ಇಸೆ ಸಾಧಿತದ ಗುಮ್ಮನವೀತದಂಡ ಶಾಲೆಡು ಖುಷಿ ಬರವು ಕಲ್ಪನಕ್ಲು ಕಲ್ಪವನಕ್ಲ ಒಟ್ಟು ಸೇರಿದ ಜೀಪೆ ಪಟ್ಟದಾಯ್ತು ಒಟ್ಟುಗು ಖುಷಿಯನ್ನು ಪಟ್ಟುಂಡಿರು. ಮಾಲೆ ಪಾಡ್ದು ಬ್ಯಾಂಡ್ ವಾದ್ಯದ ಸ್ವರಮಿಲ್ಲೋಡು ಪ್ರೀತಮ್ನೆ ಎದ್ಕೊಂಡಿರು. ಪ್ರೀತಮ್ ಜಿ ಪೂಜಾರಿ ಕುಂದಾಪುರ ತಾಲೂಕು ಬಿತ್ಕಲ್ ಕಟ್ಟೆದ ಗಣಪತಿ ಪೂಜಾರಿ ಬೊಕ್ಕ ನಾಗರತ್ನ ಮುಕ್ಲೆನ 20 ಜೋಕ್ಲೆಡ್ ಮಲ್ಲಮಗೆ ಆದುಲ್ಲೆ ಅಮ್ಮೇರ್ ಗಣಪತಿ ಶ್ರೀಲಕ್ಷ್ಮಿ ಎಕ್ಸ್ಪ್ರೆಸ್ ಖಾಸಗಿ ಬಸ್ಡ್ ಕಂಡಕ್ಟರ್ ಆದುಲ್ಲೆರ್ ಟಾಪರ್ ಆಪೆ ಪನ್ಪುನ ಭರವಸೆ ಇತ್ತನ ಆಂಡ ಆಜುನೂತ 25 ದಿಪ್ಪುನ ಎನ್ನದಿಜ್ಜಾಂಡ್ ಶಾಲೆದ ಎಡ್ಡೆ ಪಾಠ ಕಲ್ಪವನೇಟು ಒಂದು ಸಾಧ್ಯ ಆತಂಡ್ ತಾನು ಒವ್ವೆ ಒತ್ತಡಗು ಬೂರ್ದುಜಿ ಎನ್ನ ಕೈ ಬರವು ಎಡ್ಡೆ ಇಚ್ಚಾಂಡ ಅಂಚದ ಮಾರ್ಕ್ ತತ್ತುಪೋವು ಪನ್ಪುನ ಪೋಡಿಗಲ ಇತ್ತನೆಂದು ಅಭಿಪ್ರಾಯ ತಿರಿಪಾದೆ ಪ್ರೀತಮ್ ಜಿ ಪೂಜಾರಿ ಐತ ಒಟ್ಟುಗ ನನ್ನ ಮಿತ್ತಗೆ ಇಂಜಿನಿಯರ್ ಆವುಡು ಪನ್ಪುನ ಇಚ್ಛೆ ತೆರಿಪಾದೆ ಅಪ್ಯ ನಾಗರತ್ನ ಅಭಿಪ್ರಾಯ ತಿರಿಪಾದ ಮಗೆ ಸಾಧನೆ ಮಲ್ಪಡೊಂದು ಎಂಕ್ಲೆಗೆ ದಿಂಜ ಆಸೆ ಉಂಡು ಎಲ್ಯ ಪ್ರಾಯಡ್ದೆ ಸಾಧನೆಗಾದ ಪುಣೆ ಹೊಂದಿತ್ತೆ ಆಯೆ IAS ಮಲ್ಪಡೊಂದು ಆಸೆ ಉಂಡೊಂದು ಪಂಡೆರ. ಇಲ್ಲ, ನನಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಆವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಹೇಳ್ತೀನಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ನಾನದೇ ಯಾಕೋ ಅಂದ್ರೆ ಸೀದಾ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬ್ಯಾಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇತ್ತು. ನನಗೆ 7ನೇ ಕ್ಲಾಸ್ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್ ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳುವಾಗೆಲ್ಲ ನನಗೆ ಸ್ವಲ್ಪ ಯಾಕೆ ಹೇಳ್ತಾರೆ ಕಿರಿಕಿರಿ ಆಗುತ್ತೆ ಅಂತ ಅನ್ಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಇಂಪಾರ್ಟೆನ್ಸ್ ಉಂಟು ಅಂತ. ಮತ್ತೆ ನಾನು ಒಮ್ಮೆ ನನ್ನ ಶಮಿತಾ ಕೇಳಿದ್ರು ಒಮ್ಮೆ ಎಷ್ಟು 625 ತೆಗಿತೆ ಅಂತ. ಅವಾಗ ನಾನು ಹೇಳಿದೆ, ಇಲ್ಲ ಮ್ಯಾಮ್ 625 ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಬೇಕಾದ್ರೆ ಕೊಡ್ತೇನೆ, 625 ಕಷ್ಟ ಅಂತ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಅದೇ ಸೇಮ್ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಅವರು ಸಹ ಇಮೋಷನಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವಾಗ್ಲೂ ಹೇಳೋರು, ನಿನ್ ಕೈಲಾಗುತ್ತೆ, ದೇವರು ಕೊಡ್ತಾನೆ, ನೀನ್ ಹಾಡಕ್ ಮಾಡಿದ್ಯಾ. ಹೀಗೆ ನನ್ನ ಎಲ್ಲ ಟೀಚಿಂಗ್ ಟೀಮ್ ಮತ್ತೆ ಎಸ್ಪೆಷಲಿ ನನ್ನ ಅಪ್ಪ ಅಮ್ಮ ನನಗೆ ಎಕ್ಸಾಮ್ ಬರೆಯೋಕೆ ನರ್ವಸ್ನೆಸ್ ಇದ್ದಾಗ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಹೇಳೋರು, ನೀನು ನರ್ವಸ್ ಆಗ್ಬೇಡ, ಯಾಕಂದ್ರೆ ಮಾರ್ಕ್ ಏನೇ ಬಂದ್ರು ಸಹ ನೀನ್ ಏನು ಓದಿದ್ಯೋ, ನಿನ್ ಟ್ಯಾಲೆಂಟ್ ನಿನ್ನ ಹತ್ರ ಉಳಿತದೆ ಯಾವಾಗ್ಲೂ. ಸೊ ಮಾರ್ಕ್ ಬಗ್ಗೆ ನೀನ್ ಲೆಕ್ಕಕ್ಕೆ ಹಾಕೊಳ್ಬೇಡ, ಏನು ಓದಿದ್ಯಾ ಚೆನ್ನಾಗಿ ಬರೀ, ನಿನ್ ದೇವರು ಕೃಪೆ ಉಂಟು, ಚೆನ್ನಾಗಿ ಒಳ್ಳೆ ಹಾಡಕ್ ಮಾಡಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ರು. ಅಮ್ಮನು ಸಹ ತುಂಬಾ ಇಮೋಷನಲ್ ಸಪೋರ್ಟ್ ಕೊಡ್ತಾರೆ ನನಗೆ. 1ನೇ ಕ್ಲಾಸಿಂದ ನನ್ನ ಅಪ್ಪ ಅಮ್ಮನ ಆಸೆ ಅದು ಸ್ಟೇಟಿಗೆ ಫಸ್ಟ್ ಬರಬೇಕು ಅಂತ. ಇವತ್ತು ಈಡೇರಿದೆ. ನನ್ನ ಅಪ್ಪ ಬಸ್ ಕಂಡಕ್ಟರು, ಅವರು ಪ್ರೈವೇಟ್ ಬಸ್ ಲಕ್ಷ್ಮಿ ಎಕ್ಸ್ಪ್ರೆಸ್, ಹೆಬ್ರಿ, ಮಂದರ್ತಿ, ಉಡುಪಿ. ಮತ್ತೆ ನನ್ನ ಅಮ್ಮ ಹೌಸ್ ವೈಫ್. ಮುಂದೆ PUC ಅಲ್ಲಿ JEE ಬರೆದು ಒಂದು ಎಂಜಿನಿಯರಿಂಗ್ ಆಗಿ ಮುಂದೆ ನೋಡ್ಬೇಕು. ಅದೇ ಇಷ್ಟಪಟ್ಟು ಕಲಿಬೇಕಷ್ಟೇ, ಕಷ್ಟಪಟ್ಟು ಮಾಡ್ಬೋದು, ಯಾವ್ದನ್ನ ಇಷ್ಟಪಟ್ಟು ಮಾಡ್ಬೇಕು. ಮತ್ತೆ ಇಂಟ್ರೆಸ್ಟ್ ಇಲ್ಲದೆ ಆಗೋದಿಲ್ಲ. ನಿಮಗೆ ಗೋಲ್ ಅನ್ನು ಕ್ಲಿಯರ್ ಇರ್ಬೇಕು. ಇಂಥ ಗೋಲ್ ಕ್ಲಿಯರ್ ಆಗಿರ್ಬೇಕು. ಆ ಗೋಲ್ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ ಸಹ ಇರ್ಬೇಕು. ಬುದ್ಧ ಹೇಳ್ತಾನೆ, ನಿಮ್ಗೆ ಏನು ಗೋಲ್ ಇದ್ರೆ ನಿಮ್ಮ ಇಡೀ ಮೈಯಲ್ಲಿ ಆ ಕಣಕಣದಲ್ಲೂ ಆ ಗೋಲ್ ಬಗ್ಗೆನೇ ಇರ್ಬೇಕು ಅಂತ. ಹಾಗೆ ಸಹ ನಿಮ್ಗೆ SLC ಅಲ್ಲಿ 625 ತೆಗಿಬೇಕಂತ ಇದ್ರೆ ನೀವು ಪ್ರತಿ ಕ್ಷಣ ಅದಕ್ಕೋಸ್ಕರ ಹಾರ್ಡ್ ಮಾಡ್ತಿರ್ಬೇಕು. ಹಾಗಂತ ಸ್ಟ್ರೆಸ್ ಆಗೋದಲ್ಲ, ರಿಲ್ಯಾಕ್ಸ್ ಸಹ ಮಾಡ್ಬೇಕು. ಏನು ಫಂಕ್ಷನ್ ಇದ್ರೋದಕ್ಕೆ ಹೋಗದಿರೋದು ಆತರ ಮಾಡ್ಬಾರ್ದು. ಅಪರೂಪಕ್ಕೆ ರಿಲ್ಯಾಕ್ಸ್ ಮಾಡ್ಬೇಕು, ಹಾಗಂತ ಫುಲ್ ರಿಲ್ಯಾಕ್ಸ್ ಮಾಡೋದು ಅಲ್ಲ. ಎಸ್, ಅದೇ ಒಂದು ಡ್ರೀಮ್ ಇತ್ತು ಅವನ 620 ತೆಗಿಬೇಕಂತ. ಅದೊಂದು ಆಸೆ ಇಡೋದು. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಇಲ್ಲ, ಅವನು ಮೊದ್ಲಿಂದ ಫಸ್ಟ್ LKG ಅಲ್ಲೇ ಅಂತ ಇರ್ಲಿ ಓದ್ಲಿಕ್ಕೆ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮೇಂಬಲ್ ಟೀಚರ್ ಅಂತ ಒಬ್ರು ಇದ್ರು. ಅವರು ಯಾವಾಗ್ಲೂ ಹೇಳ್ದು, ಇಲ್ಲ ಅವನೇನೋ ಅಚೀವ್ ಮಾಡ್ತಾ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು.
ಅದೇ ಪ್ರತಿ ವರ್ಷನೂ ಯಾರಾದ್ರೂ ಒಬ್ರು ಏನಾದ್ರು ಹೇಳ್ತಾ ಈ ತರ ಅಚೀವ್ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಈಗ ವೈಶಾಲಿ ಮ್ಯಾಮ್ ಯಾವಾಗ್ಲೂ ಹೇಳ್ತಾ ಇದ್ರು, ಇವರು ಹೇಳ್ತಾ ಇದ್ರು ಅಚೀವ್ ಮಾಡ್ತಾನೆ ಅಂತ. ಅದೇ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. 10ನೇ ಕ್ಲಾಸ್ ಪರೀಕ್ಷೆಡು ಉಡುಪಿ ಜಿಲ್ಲೆ ಕಾರ್ಲದ ಜ್ಞಾನಸುಧ ಇಂಗ್ಲಿಷ್ ಮೀಡಿಯಂ ಶಾಲೆದ ಮಹಾಲಕ್ಷ್ಮಿ ಭಾರ್ಗವ ಬೊಕ ಮಹಾಲಕ್ಷ್ಮಿ ಪೈ ಆಜಿನೂತ 28 ಆಜಿನೂತ 24 ಮಾರ್ಕ್ ದೆತ್ತದು ರಾಜ್ಯಡೆ ಗುರುತ ಮಂತೊಂದೆರ್. ಉಡುಪಿ ಜಿಲ್ಲೆ ಕಾರ್ಲದ ಜ್ಞಾನಸುಧ ಇಂಗ್ಲಿಷ್ ಮೀಡಿಯಂ ಶಾಲೆಡ್ ಕಲ್ತ ದಿನ 10ನೇ ಕ್ಲಾಸ್ ಪರೀಕ್ಷೆ ಬರೆಯ ಇರುವೇರು ಪುಂಜೋಕ್ಲು ಮಲ್ಲ ಸಾಧನೆ ತೋಜಾದಿರ. ಈ ಶಾಲೆದ ಮಹಾಲಕ್ಷ್ಮಿ ಭಾರ್ಗವ ಬೊಕ ಮಹಾಲಕ್ಷ್ಮಿ ಪೈ ಬಿ 10ನೇ ಕ್ಲಾಸ್ ಪರೀಕ್ಷೆಡ್ ಆಜಿನೂತ 28 ಆಜಿನೂತ 24 ಮಾರ್ಕ್ ದೆತ್ತದು ರಾಜ್ಯಡೆ ಗುರುತ ಮಂತೊಂದೆರ್. ಇರುವೇರು ವಿದ್ಯಾರ್ಥಿನಿಯರ್ನ ಸಾಧನೆಗೆ ಬರವು ಸಂಸ್ಥದ ಆಡಳಿತ ಬೊಕ ಬರವು ಕಲ್ಪವನಕ್ಲು ಮೆಚ್ಚುಗೆ ತಿರಿಪಾದಿರ. ಕುಡ್ಲದ ಪದವು ಕುಲಶೇಖರ ಶ್ರೀ ಶನೈಶ್ಚರ ದೇವಸ್ಥಾನಡು ಗುರುವಾರ ನವಗ್ರಹ ಸೇರಿದ ಶ್ರೀ ಶನೈಶ್ಚರ ಮಹಾಗಣಪತಿ ಬೊಕ ದುರ್ಗಾದೇವಿನ ಮೂರ್ತಿ ಪ್ರತಿಷ್ಠೆ ಮಲ್ತದ ಬ್ರಹ್ಮಕಲಶ ನಡಪಾಯರ. ಕುಡ್ಲದ ಪದವು ಕುಲಶೇಖರ ಶ್ರೀ ಶನೈಶ್ಚರ ದೇವಸ್ಥಾನಡು ಪ್ರತಿಷ್ಠೆ ಬೊಕ ಬ್ರಹ್ಮಕಲಶದ ಕಾರ್ಯಲು ಏಪ್ರಿಲ್ 13-24 ನಡತೊಂದಿದ್ದದ ಗುರುವಾರ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶ ಅಟ್ಟಣೆ ಮಲ್ತದಿತ್ತೆರ. ಬಾಳಂಭಟ್ ಮನೆತನದ ನಾರಾಯಣ ಭಟ್ರನ ಮಾರ್ಗದರ್ಶನಡು ಬಾಳಂಭಟ್ ಮನೆತನದ ಜ್ಯೋತಿಷ್ಯ ವಿದ್ವಾನ್ ಎಂ ಗಿರಿಧರ ಭಟ್ ಬೊಕ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಪೌರಾಹಿತ್ಯಡು ಧಾರ್ಮಿಕ ವಿಧಿ ವಿಧಾನಲೆನ್ ಕರೆತದ ಕಾಂಡೆ ಗಣಪತಿ ಹೋಮ ಪ್ರತಿಷ್ಠಾ ಹೋಮ ನಡಪೈರ. ಪ್ರಧಾನ ದೇವಿರ ಶ್ರೀ ಶನೀಶ್ವರ ಪರಿವಾರ ದೇವರಾಯನ ಗಣಪತಿ ದುರ್ಗಾದೇವಿ ಬೊಕ ನವಗ್ರಹಕ್ಲೆನ ಪ್ರತಿಷ್ಠೆ ಮಲ್ತದ ದೇವಸ್ಥಾನಗೂ ಮುಗುಳಿ ಕುಲ್ಲಾಯರ ದೇವರಿಗೆ ಪರಿಕಲಶ ಸೇರಿದ ಬ್ರಹ್ಮಕಲಶದ ಅಭಿಷೇಕ ಮಲ್ತೆರ. ಅಶ್ವಥ ದೈ ಪ್ರತಿಷ್ಠೆ ಮಲ್ತದ ಮಹಾಪೂಜೆ ನಡಾವಳಿ ನಡತಂಡ. ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರ ನಳಿನ್ ಕುಮಾರ್ ಕಟೀಲ್, ಮರ್ಯಾದೆ ಗುರ್ಕಾರ್ಯರ ಎಸ್ ಗಣೇಶ್ ರಾವ್, ಕಾರ್ಯ ಗುರ್ಕಾರ್ಯರ ಶಾಸಕರಾಯನ ಡಿ ವೇದವ್ಯಾಸ ಕಾಮತ್ ಬೊಕ ಹರೀಶ್ ಶೇರಿಗಾರ್ ದುಬೈ, ಬೊಂಬೈ ಸಮಿತಿ ಗುರ್ಕಾರ್ಯರ ಮಹೇಶ್ ಶೆಟ್ಟಿ ತೆಳ್ಳಾರ್, ಪ್ರಧಾನ ಕಾರ್ಯಂತರ ಭಾಸ್ಕರ ಚಂದ್ರ ಶೆಟ್ಟಿ, ಬೊಂಬೈ ಸಮಿತಿ ಪ್ರಧಾನ ಕಾರ್ಯಂತರ ಸಚ್ಚಿದಾನಂದ ಶೆಟ್ಟಿ, ಪ್ರಧಾನ ಸಂಚಾಲಕರ ವೆಂಕಟರಮಣ ಎಂ, ಕಾರ್ಯಂತರ ಕಿರಣ್ ರೈ ಬಜಾಲ್, ಪುದಕಾಣಿಕ ಸಮಿತಿ ಗುರ್ಕಾರ್ಯರ ಗಿರಿಧರ ಶೆಟ್ಟಿ, ಶನೈಶ್ಚರ ದೇವಸ್ಥಾನ ಕಟ್ಟುನ ಸಮಿತಿ ಗುರ್ಕಾರ್ಯರ ಕದ್ರಾ ನವನೀತ ಶೆಟ್ಟಿ, ಮರ್ಯಾದೆ ಗುರ್ಕಾರ್ಯರ ಮೋನಪ್ಪ ಭಂಡಾರಿ, ಉರ್ಮಿಳಾ ರಮೇಶ್ ಕುಮಾರ್, ಲೋಕಸಭಾ ಸದಸ್ಯರ ಬ್ರಿಜೇಶ್ ಚೌಟ, ಕಾರ್ಯ ಗುರ್ಕಾರ್ಯರ ರಾಮ್ ಪ್ರಸಾದ್, ಪ್ರಧಾನ ಕಾರ್ಯಂತರ ಕಿಶೋರ್ ಕೊಟ್ಟಾರಿ, ಪ್ರಧಾನ ಸಂಘಟನಾ ಕಾರ್ಯಂತರ ಯಶೋಧರ ಚೌಟ, ಪಣವ್ ಗುರ್ಕಾರ್ಲು ವಿಕ್ರಮ್ ಚೌಟ ಬೊಕ ವಿಠೋಬಾ ನಾಗುರಿ, ಶನೈಶ್ಚರ ಪೂಜಾ ಸಮಿತಿ ಟ್ರಸ್ಟ್ ಗುರ್ಕಾರ್ಯರ ರಾಮಚಂದ್ರ ಚೌಟ ಪದವು ವಿಜಯ ಅರುಣ್, ಕೆ.ಎ. ರೋಹಿಣಿ ಸೇರ್ನಂಚ ಮಾತೃಮಂಡಲಿ ಪದಾಧಿಕಾರುಲು ಊರು ಪರವೂರ್ಲಿನ ಭಕ್ತಿರು ಈ ಪೊರ್ತುಡಿತ್ತೆರ. 24 ಶುಕ್ರವಾರ ಕಾಂಡೆ ಚಂಡಿಕಾಯಾಗ ಸಗ್ರಹ ಶನೈಶ್ಚರ ಮಹಾಯಾಗ ಬೈಯಾಗ ಮೆಚ್ಚುಗೆದ ಸಭೆ ನಡಪರೆ ಉಂಡು. ಧಾರಣೆ ನಮಃ. ಗೋವಿಂದಾನಿ ಗೋವಿಂದ. ಕಾಪು ತಾಲೂಕುದ ಪಾದೂರು ಕಳತೂರು ಶ್ರೀ ಬ್ರಹ್ಮವೈದ್ಯರ್ಲೆನ ಗರೋಡಿಯಡು ಗುರುವಾರ ಬ್ರಹ್ಮವೈದ್ಯರು ಬೊಕ ಪರಿವಾರ ಶಕ್ತಿಲೆನ ಪಿರ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶ ನಡತಂಡ.
ಕಾಪು ತಾಲೂಕುದ ಪಾದೂರು ಕಳತೂರು ಶ್ರೀ ಬ್ರಹ್ಮ ಬೈದರ್ಲೆನ ಗರೋಡಿಡು ಗುರುವಾರ ಬ್ರಹ್ಮ ಬೈದಿರ್ ಬೊಕ್ಕ ಪರಿವಾರ ಶಕ್ತಿಲೆನ ಪಿರಪ್ರತಿಷ್ಠ ಬೊಕ್ಕ ಬ್ರಹ್ಮ ಕಲಶ ಅಟ್ಟಣೆ ಮಲ್ತದಿತ್ತೆರ ಕೇಶವ ತಂತ್ರಿಲೆನ ಪೌರಾಹಿತ್ಯುಡು ತಂಬಿಲ ಪೂಜೆ ಕರಿಪುನ ಗರೋಡಿ ಇಲ್ಲಲ್ದ ವಿಶ್ವನಾಥ ಮೀನಿತದ ಕಾಂಡೆ ವಿಧಿ ವಿಧಾನೋಲ್ நடத்துண்டு ನಾಗಪನುಟ್ಟು ಹೋಮ ತಂಬಿಲ ಅಶ್ಲೇಷ ಬಲಿ ಕರಿತದ ಗರುಡಿಡು ಬ್ರಹ್ಮ ಕಲಶ ನಡೆತಂಡ ಬ್ರಹ್ಮ ಬೈದರ್ಲೆನ ದರ್ಶನ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ಬೊಕ್ಕ ಭಜನಾ ಸಂಕೀರ್ತನೆ ಅಟ್ಟಣೆ ಮಲ್ತದಿತ್ತೆರ ಪಾದೂರು ಕಳತೂರು ಶ್ರೀ ಬ್ರಹ್ಮ ಬೈದರ್ಲೆನ ಗರುಡಿ ಗುರುಕಾರ್ಯರ ಜಯಕೃಷ್ಣ ಆಳ್ವ ಪಾದೂರು ಗುತ್ತು ಪ್ರಧಾನ ಕಾರ್ಯಂತರ ರಂಗನಾಥ ಶೆಟ್ಟಿ ಬರಬೊಟ್ಟು ಗುತ್ತು ಗರುಡಿ ಇಲ್ಲ ಕುಟುಂಬದಕ್ಲು ಕಳತೂರು ಗುತ್ತು ಬರ್ಕೆ ನಟ್ಟಿಲ್ಲು ಪಾದರು ಕಳತೂರು ಗ್ರಾಮಸ್ಥರ ಗರುಡಿ ಜೀರ್ಣೋದ್ಧಾರ ಸಮಿತಿದಕ್ಲು ಊರು ಪರ ಊರ್ಲೆನ ಭಕ್ತರೇ ಪೊರ್ತಡಿತ್ತಾರೆ. ಏಪ್ರಿಲ್ 24 ಮೇ ಒಂಜುಮೂಟ ಕಾಲಾದಿ ನೇಮದ ಕಾರ್ಯಕ್ರಮ ನಡಪರೈತದ 24 ಬಯ್ಯ ಆಟಿ ತಿಂಗೊಲ್ದ ಅಗಿಲ ನೈವೇದ್ಯ 25 ಕಾಂಡೆ ಸೋನ ತಿಂಗೊಲ್ದ ಪೂತ ಪೂಜೆ ಬಯ್ಯಕ ಸೋನ ತಿಂಗೊಲ್ದ ಅಗಿಲ ನೈವೇದ್ಯ 26 ಕಾಂಡೆ ಚೌತಿ ಪೂಜೆ ಶನಿ ಕತೆ ಪಾರಾಯಣ 27 ರಾತ್ರಿ ಬಪ್ಪ ನಾಡು ಮೇಳೊಡ್ದು ಬಾಲೆಮಾನಿ ಮಾಯಂದಲಾಟ 28 ಬಯ್ಯಗ ಅಗಿಲು ನುಪ್ಪು ಪ್ರಸಾದ ನೈವೇದ್ಯ ಸೇವೆ 29 ರಾತ್ರಿ ಬೈದರ್ಲನ ಕಾಲಾದಿ ನೇಮ 30 ಮಧ್ಯಾಹ್ನ ಮಾಯಂದಾಲೆ ನೇಮ ಬಯ್ಯಗ ಪಿಲಿಚಂಡಿ ನೇಮ ಮೇ ಒಂಜಿ ಬಯ್ಯಗ ಸುದ್ದದ ಅಗಿಲು ನುಪ್ಪು ನೈವೇದ್ಯ ಸೇವೆ ನಡಪರೆ ಉಂಡು. ತೆಂಕುಳಿಪಾಡಿ ಗ್ರಾಮ ಕಾಜಿಲ ಕೊಡ್ದಬ್ಬು ದೈವಸ್ಥಾನಡು ಗುರುವಾರ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡೆತಂಡ ರಾತ್ರಿ ಕೊಡ್ದಬ್ಬು ಬೊಕ ತನ್ನಿಮಾನಿಗ ದೈವಲೆಗ್ ವರ್ಷದ ನೇಮ ಕುರಿಯರು. ಕುಡ್ಲ ತಾಲೂಕು ತೆಂಕುಳಿಪಾಡಿ ಗ್ರಾಮದ ಕಾಜಿಲ ಕೋಡ್ದಬ್ಬು ದೈವಸ್ಥಾನಡು ಗುರುವಾರ ಕೋಡ್ದಬ್ಬು ತನ್ನಿಮಾನಿಗ ಗುಳಿಗ ಪಂಜುರ್ಲಿ ಬೊಕ ರಾಹು ದೈವಲೆನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ ವರ್ಷದ ನೇಮ ಅಟ್ಟಣೆ ಮಲ್ತದಿತ್ತೆರ. ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಲೆನ ಪೌರಾಹಿತ್ಯುಡು ವಿಧಿ ವಿಧಾನಲೇನ್ ಕರಿತದ ಗಣಪತಿ ಹೋಮದಿದ ದೈವಲೆನು ಪಿರ ಪ್ರತಿಷ್ಠೆ ಮಲ್ತದ ಕಲಶ ಮೈತೆರ. ತಂಬಿಲ ಪೂಜೆ ಮಧ್ಯಾಹ್ನ ದೈವಲೆನ ದರ್ಶನ ನುಪ್ಪು ಪ್ರಸಾದ ಮಾತ ನಡತಂಡ. ಕಾಜಿಲ ಕೊಡ್ದಬ್ಬು ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ಸಾವುಕಾರ್ಯಂ ಶ್ರೀನಿವಾಸ ಪೈಕುಡ್ಲ ಪ್ರಧಾನ ಕಾರ್ಯಂತರ ರಾಘವ ಪೂಜಾರಿ ಕಾಜಿಲ ಕೊಡಂಗುಡ್ಡೆ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರ ದಯಾನಂದ ಪೂಜಾರಿ ಕಾಜಿಲ ಅರ್ಬಿ ವ್ಯವಸ್ಥಾಪನಾ ಸಮಿತಿ ಪ್ರಧಾನ ಕಾರ್ಯಂತರ ರಮೇಶ್ ಪೂಜಾರಿ ಕಾಜಿಲ ಹೊಸಮನೆ ಬ್ರಹ್ಮ ಕಲಶ ಸಮಿತಿ ಪ್ರಧಾನ ಕಾರ್ಯಂತರ ಲೋಹಿತ್ ಕೋಲಾಲ್ ಕಾಜಿಲ ಬೊಕ್ಕ ಮಾತಾ ಸಮಿತಿಲೆನ ಸದಸ್ಯರು ಗುರುಕಾರ್ಯರು ಸಾನದ ಪೂಜಾರಿಲು 10 ನೂದಲ್ ಕಾಜಿಲ 4 ಮನೆತನದಕ್ಲು ಊರು ಪರ ಊರ್ಲೆನ ಭಕ್ತಿರು ಈ ಪೊರ್ತುಡಿತ್ತೆರ. ರಾತ್ರಿ ಕೊಡ್ದಬ್ಬು ಬೊಕ ತನ್ನಿಮಾನಿಗ ದೈವಲೆನ ನೇಮ ನಡತಂಡ ಸರ್ವೇರ್ಲ ನೇಮ ತುದು ಕರಿಗಂಧ ಬೂಲಿಯದೆ ತೊಂಡೆರು ಶುಕ್ರವಾರ ರಾತ್ರಿ ಗುಳಿಗ ಪಂಜುರ್ಲಿ ಬೊಕ ಮಾಯಳು ದೈವಲೆನ ನೇಮ ನಡತೊಂದುಂಡು.
ಪಡುಬಿದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಪಿರಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಬಂಗಾರದ ಮುಗಿಲಿ ಬೊಳ್ಳಿದ ಬಾಕಿಲ್ ಸೇರ್ದು ಬೇತೆ ಬೇತೆ ಸಾಧನೆನ ದಾನಿಲು ಒದಗಾದಿತ್ತದ ಆಯ್ತ ಮೆರವಣಿಗೆ ಗುರುವಾರ ನಡೆತಂಡು. ಉಡುಪಿ ಜಿಲ್ಲೆ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನೋಡು ಏಪ್ರಿಲ್ 23 ಮೇ 14 ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶವಕ ಮಹಾರಥೋತ್ಸವ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತೊಂದಿದ್ದದ ಭಕ್ತರು ದಾನಿಲು ಬಂಗಾರದ ಮುಗಿಲೆ ಬೊಳ್ಳಿದ ಬಾಕಿಲು ಬಂಗಾರ ಪದ್ಯ ಬೇತೆ ಬೇತೆ ಸಾಧನೆನ ಮಲ್ಪಾದ ಕ್ಷೇತ್ರಗೂ ಸಮರ್ಪಣೆ ಮಲ್ಪನ ಗಡ್ದದ ಮೆರವಣಿಗೆ ಗುರುವಾರ ನಡೆತಂಡು. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು MRG ಗ್ರೂಪ್ ಬೆಂಗಳೂರದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬೊಕ್ಕ ಆಶಾ ಪ್ರಕಾಶ್ ಶೆಟ್ಟಿ ಶೋಭಾಯಾತ್ರೆ ಉದ್ದೀಪನ ಮಲ್ತಿರು. ಮರ್ಯಾದೆ ಗುರುಕಾರ್ಯರು ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಕೊರ್ನಯ್ಯ ಪದ್ಮನಾಭರಾವ್ ಆನುವಂಶಿಕ ಮುಕ್ತೇಸರರು ರತ್ನಾಕರ ರಾಜ್ ಅರಸು ಕಿನ್ಯಕ್ಕ ಬಳ್ಳಾಲ ಪಡುಬಿದ್ರೆ ಪೇಟಮನೆ ಭವಾನಿ ಶಂಕರ ಹೆಗ್ಡೆ ಕೋರ್ನಯ್ಯ ಶ್ರೀಪತಿರಾವ್ ಕಾರ್ಯತವನಾಧಿಕಾರಿ ಕೆ ರಾಜಗೋಪಾಲ ಉಪಾಧ್ಯಾಯ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಡಾಕ್ಟರ್ YN ಶೆಟ್ಟಿ ಕೃಷ್ಣಪುರ ಶಾಖೆ ಮಠದ ಶ್ರೀನಿವಾಸ ಉಪಾಧ್ಯಾಯ ಎಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತೊಡಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬೊಳ್ಳಿದ ಪಾಣಿಪೀಠ ಸೇರಿದು ಬಂಗಾರದ ಮುಚ್ಚಿಗೆ ಬೊಕ್ಕ ಮಹಾಗಣಪತಿ ದೇವರಿಗೆ ಬೊಳ್ಳಿದ ಮುಚ್ಚಿಗೆ ಮಹಾಲಿಂಗೇಶ್ವರ ದೇವರನ ಗುಂಡುಗು ರಾಘವೇಂದ್ರ ನಾವಡ ಬೊಕ್ಕ ಕುಟುಂಬದ ಕ್ಲೇಡ್ದು ಬಂಗಾರದ ಮುಗುಳಿ ಆಶಾ ಸುಬ್ಬಯ್ಯ ಹೆಗ್ಡೆ ನೆಂಪುಗಾದ ಜೋಕ್ಲೇಡ್ದು ಗಣಪತಿ ದೇವರನ ಗುಂಡುಗು ಬಂಗಾರದ ಮುಗುಳಿ ಕಂಕಣಗುತ್ತು ಹಿತಾವತಿ ಮಹಾಬಲ ಭಂಡಾರಿ ರೆಡ್ದು ಮಹಾಲಿಂಗೇಶ್ವರ ದೇವರನ ಗುಂಡುಗು ಬೊಳ್ಳಿದ ಬಾಕಿಲು ಗುಡ್ಡೆಚ್ಚಿ ಸೀತಾರಾಮ ಭಟ್ ಬೊಕ್ಕ ನಾರಾಯಣ ಭಟ್ ನೆಂಪುಗಾದ ಕುಟುಂಬದ ಕ್ಲೇಡ್ದು ಪಡ್ಡೆ ದಿಕ್ಕುಗ ಬೊಳ್ಳಿದ ಬಾಕಿಲು ಮಹಾಲಿಂಗೇಶ್ವರ ಮಹಾಗಣಪತಿ ಮಾತೃಮಂಡಲಿಡ್ದು ನಂದಿಗು ಬೊಳ್ಳಿದ ಮುಗ ದೇವಾಡಿಗ ಸಮಾಜದ ಹೊಸ ಪಂಚವಾದಿಲೆಯನ್ನು ಒದಗಾದಿದ್ದಾರೆ. ಇಂದೇನು ಮಾತ್ರ ಮೆರವಣಿಗೆ ಹಿಡ್ಕೊನ್ನೋದು ದೇವಸ್ಥಾನಗೂ ಸಮರ್ಪಣೆ ಮಾಡ್ತಾರೆ. ಇಡೀ ತುಳುನಾಡ್ದ ಸಾಂಸ್ಕೃತಿಕ ಶ್ರೀಮಂತಿಕೆ ಧಾರ್ಮಿಕ ಚೌಕಟ್ಟಡು ಉರಿದನು ಪಂಡ ಅವು ಗರೋಡಿ ಆರಾಧನೆ ನಡೆದಂದು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಪಂತೆರ್ ಪಾದೂರು ಕಳತೂರು ಗರೋಡಿ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ ಆರು ಉಪನ್ಯಾಸ ಕುರಿಯರು. ಕಾಪು ತಾಲೂಕದ ಪಾದೂರು ಕಳತೂರು ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೂಡ ಧಾರ್ಮಿಕ ಸಭೆ ಅಟ್ಟಣೆ ಮಲ್ತಿದ್ದಿತ್ತರ. ಎತ್ಕೊನ್ನ ಸಮಿತಿಯ ಸಂಚಾಲಕರು ಪ್ರಕಾಶ್ ಪಾಲವೀರು ಎತ್ಕೊಂಡಿರ. ಕ್ಷೇತ್ರದ ಕೇಶವ ತಂತ್ರಿಲು ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತಿರ. ಕಾಪು ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಪಾತಿರ್ದು ಓ ಏಪ ಎರನ ಕೈಟಾವಡ ಅವ ಪಗನೆ ಅವಡು ಪೊರ್ಲುದ ಗರೋಡಿ ಆತಂಡು ಇಂದಕ್ಕೆ ಕಾರಣ ಇನ್ನ ಮಾತ್ರೆಗಳ ಸೊಲ್ಮೆ ಸಂದಾವೆಂದು ಪಂಡಿನ ಆರು ನಾಗಸ್ಥಾನ ದೈವಸ್ಥಾನ ಬೆರ್ಮಸ್ಥಾನ ನಂಗೆ ಹಿರಿಯರು ಬುಡ್ದುಬೋತಿನ ಆಸ್ತಿಂದು ಪಂಡಿರ. ದುಂಬುದ ಮಂತ್ರಿ ವಿನಯ್ ಕುಮಾರ್ ಸುರಕ್ಕೆ ಪಾತಿರ್ದು ಇಡೀ ತುಳುನಾಡದ 240 ಗರೋಡಿಗಳ ಅಧ್ಯಯನ ಪೀಠ ಮಲ್ತದಿತ್ತೇರ. ಒಡಿಪದ ಬೈದ್ಯಶ್ರೀ ಪ್ರತಿಷ್ಠಾನದಗಳು ಅಕ್ಲೆ ಅಧ್ಯಯನ ಮಲ್ತಿನ ಆಧಾರಡು ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಆಂಡ್ ಸರ್ಕಾರದ 5 ಲಕ್ಷ ರೂಪಾಯಿದಿದ್ದು ಪಡುಮಲೆ ಅಭಿವೃದ್ಧಿ ಆಂಡ್ ಗೆಜ್ಜೆಗೆರಿ ಪನ್ಪನ ಪುದರ್ ಕೊಡ್ತನಕ್ಲು ಬೈದ್ಯಶ್ರೀ ಪ್ರತಿಷ್ಠಾನದಕ್ಲೊಂದು ಪಂಡ್ಯರ. ಜನಪದ ವಿದ್ವಾಂಸರು ಸಾಹಿತಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಉಪನ್ಯಾಸ ಕೊಡ್ದು ಇಡೀ ತುಳುನಾಡದ ಸಾಂಸ್ಕೃತಿಕ ಶ್ರೀಮಂತಿಕೆ ಧಾರ್ಮಿಕ ಚೌಕಟ್ಟಡು ಒರಿದನ್ ಪಂಡ ಅವು ಗರೋಡಿ ಆರಾಧನೆ ಹಿಡ್ದು ಆನಿದ ರಾಜಕೀಯೋರ್ದವರ ಅಂಗ ಸಾಧನದ ಗರೋಡಿಲು ಧಾರ್ಮಿಕ ಕೇಂದ್ರಲಾಂಡ್ ಬೆರ್ಮಶಕ್ತಿದ ನಡುಟು ಕೋಟಿ ಚೆನ್ನಯ್ಯ ಕತೆ ಬುಲಿದು ಬೈದಂಡು ಮಾತಾದೈವರನ ಮೂಲಶಕ್ತಿ ಬೆರ್ಮೆರಂದು ಪಂಡ್ಯರ. ದಾನಿಲಿಗೆ ಗರುಡಿದ ಚಾಕರಿ ಮಲ್ತೊಂದುಪ್ಪನ ಹಿರಿಯರಿಗೆ ಸಮ್ಮನದ ಮರ್ಯಾದೆ ಮಲ್ತ್ಯರ. ವಿಶ್ವೇಶ್ವರ ದೇವಸ್ಥಾನದ ಗುರುಕಾರ್ಯರು ಅರುಣಾಕರ ಶೆಟ್ಟಿ ಬ್ರಹ್ಮ ಬೈದರ್ಕಳ ಸಾಂಸ್ಕೃತಿಕ ಪ್ರತಿಷ್ಠಾನದ ಸೂರ್ಯೋದಯ ಪೆರಂಪಳ್ಳಿ ಅದನಿ ಸಂಸ್ಥೆದ ಕಿಶೋರ ಆಳ್ವ ನಟ್ಟಿಲ್ ಕರುಣಾಕರ ಪೂಜಾರಿ ಕೃಷ್ಣ ಸುವರ್ಣ ತೆಂಕುಮನೆ ದಿನೇಶ್ ಶೆಟ್ಟಿ ಪುಣೆ ರವೀಂದ್ರನಾಥ ಜಿ ಶೆಟ್ಟಿ ಭಾಸ್ಕರ ಶೆಟ್ಟಿ ಬೊಂಬೈ ಗಣೇಶ್ ಶೆಟ್ಟಿ ನಡುಗುತ್ತು ಜಗದೀಶ್ ಅಮೀನ್ ಶೇಖರ ಬಾಬು ಶೆಟ್ಟಿ ಜಯಕೃಷ್ಣ ಆಳ್ವ ಪಾದುರ್ಗುತ್ತು ಕಳತೂರು ರಂಗನಾಥ ಶೆಟ್ಟಿ ಗರೋಡಿ ಪೂಜಾರಿ ವಿಶ್ವನಾಥ ಅಮೀನ್ ಗಣೇಶ್ ಪೂಜಾರಿ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಗಡೋಡಿ ಸಮಿತಿದ ಪದಾಧಿಕಾರಿಗಳು ಚಾಕರಿ ಮಲ್ಪನಕ್ಲು ಸಭೆಟ್ಟು ಪಾಲ್ಗೊಂಡರು. ಎಂಗುಲು ಯಾನೋ ಒಂಜಿ ಎಲೆಡ್ಮ ಮೀಟಿಂಗ್ ಮಲ್ಪ ಬತ್ತಿತ್ತೆ ಬತ್ತಪ್ಪನಾಗ ಹೆಂಗೆ ಗೊತ್ತಿತ್ತು ಈತ ಪೂರ್ವ ಒಂದು ಕಾರ್ಯ ಒಂಜಿ ಊರು ಎನ್ನ ಊರದ ಕರಡಿ ಇಂಚ ಆಫ್ ಮಾಡಿ ಯಾನ ಕನಸು ಎನ್ನೊಜ್ಜಿ ಅಂಡ ನಿಗಲ್ನ ಸಂಕಲ್ಪ ಬಾರಿ ಲಾಕಿ ತಿಂಡ ಸರದು ಇನ್ನು ಈತ ಪೂರ್ವ ಗರಡಿ ಆತಂಡು ಐಕೆ ಹಸರಾದ ಐದು ಪಿರೋಡು ಬೆಂಚಿನಗುಲು ಮಸ್ತ್ ಜವನೀರು ಉಳ್ಳೇರು
ಭರಣಿ ಈತ ಪೊರ್ಲದ ಒಂಜಿ ಈತ ವೈಭವದ ಒಂಜಿ ಹೊರೆ ಕಾಣಿಕೆ ಮೆರವಣಿಗೆ ನಮ್ಮ ಯೋಗ್ಯತೆ ಮೀರ್ದು ನಮ್ಮ ಜವನಿಯ ಪುರ ಒಟ್ಟು ಮಲ್ತದ್ದು ಬರೀ ಪುರದ ಹೊರ ಕಾಣಿಕೆ ಎಲ್ಲ ಬತ್ತಂದು ಈಗ ಮಾತೆಲ್ಲ ಜೋರ್ಸೋದಿರ್ದೆ ಪನ್ನಾಗ ಒಂಜಿ ಎಡ್ಡೆ ತಂಡ ಪನ್ಪೇರು ಸಂಕಲ್ಪ ಶುದ್ಧಿ ಇತ್ತನ್ನ ಸಂಕಲ್ಪ ಸಿದ್ಧಿ ಖಂಡಿತ ಆಪುಣಿಗೆ ಅಂಚ ಬಾರಿ ಪುರ್ಲದ ಒಂಜಿ ಹೊರೆ ಕಾಣಿಕೆದ ಮೆರವಣಿಗೆ ಮಲ್ದೇರು ಐಕ್ ಪನ್ಪೇರು ತಾಳುವಿಕೆಗೆಂದ ತಪವಿಲ್ಲ ಕಷ್ಟ ಬಂದರೆ ತಾಳು ನಿಷ್ಠುರದ ನುಡಿ ತಾಳು ನೆಟ್ಟ ಸಸಿ ಪರ ಬರುವಂದದಿ ತಾಳು ಕಟ್ಟು ಬುತ್ತಿಯ ಮುಂದೆ ಉಣಲು ತಾಳು ಲೆಕ್ಕ ನಿಗುಲು ಇನಿ ವಂಗ ಬತ್ತಡಲ್ಲ ಒಂಜಿ ಶತಶತಮಾನ ಕಾಲ ಮುಟ್ಟಲ ಅಳಿದಾಂತಿನ ಒಂಜಿ ಬದುಕನ್ನು ಎಂಕಲ್ಲ ಊರಿಗೆ ಮಲ್ತು ಕೊಡ್ತಾರೆ ಬಂದಾಗ ಒಂದು ಶಾಸಕ ಅದು ಖಂಡಿತ ಒಂದು ಎಂಕಲ್ಲ ಒಂದು ಯೋಗ ಅಂತ ಬಂದು ಎನ್ವೆ ಇನ್ನೂತ್ತ ನಲ್ಪ ಗರಡಿಗಳ ಒಂಜಿ ಅಧ್ಯಯನ ಪೀಠ ಪರ್ಪೋಸಿಷನ್ ನೇಮಕಾತಿ ಮಲ್ತಿದ್ದೇವೆ ಇನ್ನು ಆ ಅಧ್ಯಯನ ಪೀಠ ಎಂಚಿನ ಆಧಾರ ಉಂಡ ಕೋಟಿ ಚೆನ್ನಕಲ್ನ ಚರಿತ್ರೆ ಎಂಚಿನ ಆಧಾರ ಉಂಡ ಆ ಅಧ್ಯಯನ ಪೀಠ ಮಲ್ತನಂಚಿನ ಆಧಾರ ಆಯ್ತ ಪ್ರತಿಫಲವಾದೇ ಇನಿ ಥೀಮ್ ಪಾರ್ಕ್ ಆಂಡ್ ಕಾರ್ಕಾಲಡ್ ಕೋಟಿ ಚೆನ್ನಕಲ ಥೀಮ್ ಪಾರ್ಕ್ ಆಂಡ್ ಡಾಕ್ಟರ್ VS ಆಚಾರ್ ಉಪನಂಚಿನ ಸಂದರ್ಭ ಅವೇ ರೀತಿ ಈ ಜನ್ಮಸ್ಥಳದ ಅಭಿವೃದ್ಧಿ ಮಲ್ಪಡ ಪುದಿಸಿಗೋಸ್ಕರ 5 ಕೋಟಿ ರೂಪಾಯಿ 2013 ಸಿದ್ದರಾಮಯ್ಯನ ಸರ್ಕಾರ ಫಸ್ಟ್ ಬಜೆಟ್ 5 ಕೋಟಿ ರೂಪಾಯಿನ ಅನುದಾನ ದೀತು ಜನ್ಮಸ್ಥಳದ ಅಭಿವೃದ್ಧಿಗೋಸ್ಕರ ಕೆಲಸ ಕಾರ್ಯ ಮಲ್ಪಂಚನು ಇನ್ನು ಗೆಜ್ಜೆಗಿರಿ ಪಂಪಂಚಿನ ಪುದರ್ ಇನ್ನು ಬತ್ತಿತ್ತನ ಆಡ ಪಡುಮಲೆಟ್ ಅವು ಬೈದಶ್ರೀ ತಕ್ಲು ಕೊರ್ನಂಚಿನ ಪುದರ್ ಬೆರ್ಮೆರು ಬೈದೆರ್ಲು ಪಂಡದೇ ನಮ ತುಳುನಾಡು ಪೂಜನೆ ಮಲ್ತೊಂದು ಕರಿನ ಒಂಜಿ 400 ವರ್ಷದಿಂಚಿ ಬೈದಿನಂಚಿನ ಸಾಂಸ್ಕೃತಿಕ ಸಾಮಾಜಿಕ ಅಂಚನೆ ಧಾರ್ಮಿಕ ಚರಿತ್ರೆ ಇತ್ತಿನಂಚಿನ ತುಳುನಾಡದ ಗರಡಿಲು ಇಡೀ ತುಳುನಾಡದ ಸಾಂಸ್ಕೃತಿಕ ಚರಿತ್ರೆನು ಶ್ರೀಮಂತಿಕೆನು ಜಾತಿ ಕಟ್ಟದ ಸಾಮರಸ್ಯನು ಇನಿಕ್ಕಲ ಆ ಧಾರ್ಮಿಕ ಚೌಕಟ್ಟದ ಶಿಸ್ತುನು ಬುಡಂದೆ ಒರಿದನಂದಾಂಡ ಅವು ಗರಡಿದ ಆರಾಧನೆ ಮಾತ್ರ ಅಂದು ಪಂಡ ತಪ್ಪತ್ತು ಅಪ್ಪಿಗೆ ತಾನಮಾನ ಕೊರ್ನವಲು ಸಂಪತ್ತು ನಲಿತೊಂದುಪ್ಪುಣೊಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೆರ ಕುಡ್ಲದ ಪದವು ಶ್ರೀ ಶನೈಶ್ಚರ ದೇವಸ್ಥಾನದ ಗುರುವಾರ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕೊರಿಯರು ಕುಡ್ಲದ ಪದವು ಕುಲಶೇಖರುಡು ಹಿಂದೂ ಯುವ ಸೇನೆ ಬೊಕ ಶ್ರೀ ಶನೈಶ್ಚರ ಪೂಜಾ ಸಮಿತಿ ಟ್ರಸ್ಟ್ ಕಟ್ಟಿದಿನ ಶ್ರೀ ಶನೈಶ್ಚರ ದೇವಸ್ಥಾನದ ಗುರುವಾರ ಬ್ರಹ್ಮಕಲಶದ ಧಾರ್ಮಿಕ ಸಭೆ ನಡೆತಂಡು ಬ್ರಹ್ಮಕಲಶ ಸಮಿತಿದ ಪ್ರಧಾನ ಕಾರ್ಯಂತರ ಭಾಸ್ಕರ ಚಂದ್ರ ಶೆಟ್ಟಿ ಎತ್ಕೊಂದು ಪಾತಿಡ್ದ ಹಿಂದೂ ಯುವ ಸೇನೆದ ಉದ್ದೇಶ ಸಾಧನೆಲಿನ ದುಂಬುದಿಯರ ಬೊಂಬೈ ಬಂಟರ್ನ ಸಂಘದ ಗುರುಕಾರ್ಯರು ಪ್ರವೀಣ ಭೋಜಶೆಟ್ಟಿ ಗುರುಕಾರ್ಮೇಡು ಸಮಿತಿದ ಮರ್ಯಾದೆ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತೆರ ಬಾಳಂಬಟ್ ಮನೆತನದ ಪುರೋಹಿತರ ಗಿರಿಧರ ಭಟ್ರ ಪಾತಿಡ್ದ ಅಮ್ಮೇರನ ಒಟ್ಟಿಗೂ ವೈದಿಕ ಕಾರ್ಯಕ್ರಮಲೆಡು ಪಾಲ್ದುತೊಂಡಲ ಒಂದು ಸುರುತ್ತ ಸರ್ತಿ ವೈಯಕ್ತಿಕವಾದ ಬ್ರಹ್ಮಕಲಶ ನಡಪಾದೆ ಮಾತಾದೇವತಲೆನ ಅನುಗ್ರಹ ಬೋರ್ಡು ಅಂಡ ಪಂಚಬ್ರಹ್ಮೆರನ ಅನುಗ್ರಹ ಅಗತ್ಯ ಪನ್ಪನ ನಿಲೆಟ್ ಪಂಚಬ್ರಹ್ಮನ ಸೇವೆ ಮಲ್ದಾಂದು ಪಂಡ್ಯರ ಪ್ರವೀಣ್ ಭೋಜಶೆಟ್ಟಿ ಗುರುಕಾರ್ಮೆದ ಪಾತೆರ ಪಂಡದ ಕ್ಷೇತ್ರಗ ಅಗತ್ಯ ಒಪ್ಪುನ ಜಾಗದಿಪ್ಪು ನೇಟ ತಾನ್ಲ ಕೈಜೋಡ್ ಸಭೆ ಅಂದು ಪಂಡ್ಯರ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡದು ಧರ್ಮ ಸಂಸ್ಕೃತಿದ ಅನಾವರಣ ಮುಲ್ಪ ಆತಂಡ ಭಾರತ ದೇಶಗೂ ಭವಿಷ್ಯ ಉಣ್ಣೊಂದು ದೆಡ್ತು ತೋಜಾದಿರ ಅಪ್ಪಿಗೆ ತಾನಮಾನ ಕೊರ್ನವಲು ಸಂಪತ್ತು ನಲಿತೊಂದುಪ್ಪುಣೆಂದು ಪಂಡ್ಯರ ಬೊಂಬೈದ ಉದ್ಯಮಿ ಶ್ಯಾಮರಾಜ ಶೆಟ್ಟಿ ವಾಸ್ತು ತಜ್ಞರು ರಾಜ್ಕುಮಾರ್ ಭಾರತ್ ಬಿಲ್ಡರ್ಸ್ದ ಲೋಕನಾಥ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಗುರುಕಾರ್ಯರು ಸುರೇಂದ್ರ ಕಾಂಬ್ಳಿ ಸಮಿತಿದ ಒತ್ತು ಗುರುಕಾರ್ಯರು ಸಂದೀಪ್ ಹೆಗ್ಡೆ ಮಹಿಳಾ ಸಮಿತಿ ಮರ್ಯಾದೆ ಗುರುಕಾರ್ತಿ ಕಾಂತಿ ಶೆಟ್ಟಿ ಮಾರ್ಗದರ್ಶಕರ ಕೆಇ ರೋಹಿಣಿ ಟೀಚರ್ ಮಹಿಳಾ ಸಮಿತಿದ ವಿಜಯ ಅರುಣ್ ಸಮಾಜ ಸೇವಕರು ಮೋಹನ್ ಪಡೀಲ್ ದೇವಸ್ಥಾನ ಕಟೋಣ ಸಮಿತಿ ಗುರುಕಾರ್ಯರು ಕದ್ರ ನವನೀತ ಶೆಟ್ಟಿ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿರ್ಬೇಕ ಸಮಿತಿಲಿನ ಪದಾಧಿಕಾರಿಗಳು ಪಾಲ್ಗೊಂಡಿರ ಪ್ರವೀಣ್ ಕುಂಪಾಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ನಮ್ಮ ಮನೆಯಲ್ಲಿ ನಾವು ಮಾಡುವುದನ್ನು ಹೊರತುಪಡಿಸಿ ಇಷ್ಟರವರೆಗೆ ಪದೋ ಗ್ರಾಮದಲ್ಲಿ ಸಾನ್ನಿಧ್ಯವನ್ನು ಹೊಂದಿದಂಥ ದೇವಾಲಯ ಅಂತ ಇಲ್ಲಿ ಇಲ್ಲ. ಕದ್ರಿ ಮಂಜುನಾಥ ದೇವರೇ ಇಲ್ಲಿಯ ಒಂದು ಗ್ರಾಮ ದೇವರು ಹಾಗೂ ಸೂರ್ಯನಾರಾಯಣ ದೇವರು ಕೂಡ ಮಾಗಣೆಯ ದೇವರು. ಆದರೆ ಅತ್ಯಂತ ಸಮೀಪದಲ್ಲಿ ಪ್ರತಿನಿತ್ಯ ಕದ್ರಿಗಾಗಲಿ ಸೂರ್ಯನಾರಾಯಣ ದೇವಸ್ಥಾನಕ್ಕಾಗಲಿ ವಯೋವೃದ್ಧರಿಗೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ವೈಯಕ್ತಿಕ ಕಾರಣಗಳಿಂದ ಇರ್ಬೋದು. ಆದರೆ ಸಮೀಪದಲ್ಲಿ ನಾವು ಯಾರು ಯುವಜನರಿದ್ದಾರ, ಯಾರು ಶಕ್ತಿವಂತರಿದ್ದಾರ, ಅವರು ಆ ಸಾನ್ನಿಧ್ಯ ವೃದ್ಧಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಾದರೆ ನೀವು ವಿಶೇಷ ದಿನಗಳಲ್ಲಿ ಮಾತ್ರ ಅಲ್ಲ,
ಆತ್ಮೀಯತೆಯಿಂದ ಭಗವಂತನ ತಂದೆ ತಾಯಿ ಹೇಳಿದ್ದಕ್ಕೆ ಮಕ್ಕಳು ಹೋಗೋದು ಅಂತ ಆಗಬಾರ್ದು. ಅದು ನಮ್ಮ ದೇವಸ್ಥಾನ, ನಾವು ನಮ್ಮ ಜೀವಿತಾವಧಿ ಕಾಲದಲ್ಲಿ ಪ್ರತಿಷ್ಠೆ ಆದಂಥ ಒಂದು ದೇವಸ್ಥಾನ. ನಾವು ಆ ಬ್ರಹ್ಮಕಲಶದಲ್ಲಿಯೂ ಪ್ರತಿಷ್ಠಾ ಪರಿಕಲ್ಪದಲ್ಲಿಯೂ ನಾವು ಭಾಗಿಯಾಗಿದ್ದೇವೆ. ಅದರ ಪುಣ್ಯವೂ ನಮಗೂ ಉಂಟು. ಆದ್ದರಿಂದ ನಿತ್ಯ ನಿರಂತರವಾಗಿ ನಾವು ಆ ಸನ್ನಿಧಿಗೆ ಹೋಗಿ ನಮಸ್ಕರಿಸಿ ಪೂಜೆ ಮಾಡಿ ಬರಬೇಕು. ನಮ್ಮ ದೇವಸ್ಥಾನಕ್ಕೂ ಪೋನ್ ನಮ್ಮ ಪನ್ಪ ದೇವಸ್ಥಾನ ಪಿದಾಯ್ದ ಮೊನ್ನೆ ದೇವಸ್ಥಾನದ ಉಲಾಯಿ ವಿಭೂತಿ ಹಾಕೊಂಡು ಪಿದಾಯ್ದ ನುಪ್ಪು ದೇವಸ್ಥಾನದ ಉಲಾಯಿ ನೈವೇದ್ಯ ಹಾಕೊಂಡು ಮತ್ತೆ ಕೆಲಪುರ ಪಿದಾಯ್ದ ನೀರು ದೇವಸ್ಥಾನದ ಉಲಾಯಿ ತೀರ್ಥ ಹಾಕೊಂಡು ಮನುಷ್ಯ ದೇವಸ್ಥಾನದ ಉಲಾಯಿ ಪೋನಾಗ ಮನುಷ್ಯತನ ಉಪ್ಪುಂಡು ಅಂಡ ಪಿದೇ ಬನ್ನ ಕೆಲವು ಮನುಷ್ಯತನ ಉಪ್ಪುಜಿ ಅವು ಮನುಷ್ಯತನ ಉಪ್ಪಡು ಬಂದು ಕೇನೊಂದು ಇನಿ ಈ ಶನೀಶ್ವರ ದೇವಸ್ಥಾನ ಕುಲಶೇಖರದ ಶನೀಶ್ವರ ಕ್ಷೇತ್ರವಾದ ನನ್ನ ಮಿತ್ತಿಗೆ ಬೆಳಗಡೆಯಿಂದ ಪನ್ನೊಂದು ಈ ಭಾಗೋಗು ಬಣ್ಣಗ ನಂಗೆ ಒಂಜಾತ ಧರ್ಮ ಜಾಗೃತಿಗೆ ಒಂಜಾತ ಅನುಕೂಲಂ ಅಂತ ನಂಚಿನ ದಯಂದಿಕೆಂಡ ಯುವ ಸೇನೆನಿಪಿನವು ಅವೊಂಜಿ ಆರೋಗ್ಯಕರ ಸಮಾಜ ನಿರ್ಮಾಣವು ತನ್ನನ್ನು ತೊಡಗಾಯನಂಚಿನ ಮಲ್ಲ ಬೇಲೆ ಮಲ್ತೊಂದುಂಡು ಐಕೊಂಜಿ ಅಭಿನಂದನೆ ನಾನು ಪಂಡೊಂದುಲ್ಲೆ ಐತ ಜವಣರೆ ಕೂಟೊಂಡು ತೂನಾಗ ಎಂಕು ತೋಜನೆ ಧರ್ಮ ಸೇನಾನಿಗಳ ಲೆಕ್ಕ ತೋಜುನ ಅಕ್ಲೇನು ತೂನಾಗ ಧರ್ಮ ಸೇನಾನಿಗಳ ಲೆಕ್ಕ ಬಹುಶಃ ಮಾತ ಮೆಟ್ಲ ಒಂಜಾತ್ ಧರ್ಮದ ಪೊಳಬು ತೋಜೊಂದುಂಡು ನಂಗೆ ಎಂಕು ತೋಜನೆ ಮುಲ್ಪೊಂಜಿ ಧರ್ಮ ಸಂಸ್ಕೃತಿದ ಅನಾವರಣ ಆಯ್ ಲೆಕ್ಕ ಮಲ್ತಿದೇರಿ ಈ ಬಾಗೋಡು ಒಂದು ಪಂಡ ಅವು ತಪ್ಪಾವಂದು ಬಾರಿ ಪೊರ್ಲುಡೆ ಮಾತ ಸಂಪನ್ನತೆ ಅವೊಂದುಂಡು. ಕುಡ್ಲದ ವಾಮಂಜೂರು ತಿರುವೈಲ್ ಗ್ರಾಮದ ಶ್ರೀ ಅಮೃತೇಶ್ವರ ದೇವಸ್ಥಾನದ ಕಾಲಾದಿ ಜಾತ್ರೆ ಬುಧವಾರ ರಾತ್ರಿ ಕುಡಿ ಜಾದ್ ಅಕೇರಿ ಆತಂಡು ಗುರುವಾರ ರಾತ್ರಿ ಕೊಡಮಂದ ಯುವಕ ಪರಿವಾರ ದೈವಲೆನ ನೇಮ ನಡತಂಡು. ಕುಡ್ಲದ ವಾಮಂಜೂರದ ತಿರುವೈಲ್ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಉಚ್ಚಯ ಕುಡುಪು ನರಸಿಂಹ ತಂತ್ರಿಯರ್ನ ಪೌರಾಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಟಿ ಬಾಲಕೃಷ್ಣ ಭಟ್ರು ಇತ್ತದ ನಡತಿನ ಕಾಲಾದಿ ಜಾತ್ರೆ ಬುಧರ ರಾತ್ರಿ ದೇವರನ ಜಲಕ ಅದು ಕೊಡಿಜಾದ ಅಕೇರಿ ಆತಂಡು ಗುರುವಾರ ರಾತ್ರಿ ಕೊಡಮಂದ ಯುವಕ ಪರಿವಾರ ದೈವಲೆನ ನೇಮ ಅಟ್ಟಡೆ ಮಲ್ತದಿತ್ತರ ಬೈಯಗ್ ಭಂಡಾರ ಬತ್ತದ ನೇಮದ ಕೊಡಿಯಡಿಟ್ಟು ಭಂಡಾರ ಹಿಡ್ದು ರಾತ್ರಿ ಕೊಡಮಂದ ಯುವಕ ಪರಿವಾರ ದೈವಲೆನ ನೇಮ ನಡತಂಡು ಆಡಳಿತಾಧಿಕಾರಿ ಅದುಪುನ ಗುರುಪುರ ಕಂದಾಯ ಇನ್ಸ್ಪೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಊರು ಪರ ಊರಿನ ಭಕ್ತರು ಈ ಪೊರ್ತುಡಿತದು ಕೊಡಮಂದ ಯುವಕ ಪರಿವಾರ ದೈವಲೆನ ಇಂಬು ನಟ್ಟೊಂಡಿರು. ಬೆಳ್ತಂಗಡಿ ತಾಲೂಕದ ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಡೆತದಿತ್ತದು ಗುರುವಾರ ರಾತ್ರಿ ಬ್ರಹ್ಮರಥೋತ್ಸವ ನಡೆತಂಡು. ಬೆಳ್ತಂಗಡಿ ತಾಲೂಕದ ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಬಕ ಉಚ್ಚಯದ ಧಾರ್ಮಿಕ ಕಾರ್ಯಲು ಏಪ್ರಿಲ್ 15 ವಿಸುತ್ತ ದಿನ ಶುರುವಾದ 25 ಮುಟ್ಟ ನಡೆತೊಂದುಂಡು ಗುರುವಾರ ಬ್ರಹ್ಮರಥೋತ್ಸವ ಅಟ್ಟಣೆ ಆದಿತ್ತಂಡು. ಕೆಮ್ಮೆಂಜೆ ನಾಗೇಶ ತಂತ್ರಿಯರ್ನ ಪೌರಾಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಶಶಿಕಾಂತ ಕೆ ರಾವ್ ಬಕ ಪವಿತ್ರ ಪಾಣಿ ಕೃಷ್ಣ ಪ್ರಸಾದ್ ಕುದಣ್ಣಯ್ಯ ಇತ್ತದ ಧಾರ್ಮಿಕ ವಿಧಿ ವಿಧಾನಲೇನ ಕರಿತೆರ ಕಾಂಡದೇವಿರನ ಬಲಿಪಿದಾಡ್ದು ಉಚ್ಚಯ ನಡೆತಂಡ. ಮಧ್ಯಾಹ್ನ ನವಕ ಕಲಶಾಭಿಷೇಕ ಮಹಾಪೂಜೆ ಮಲ್ತದ ನುಪ್ಪು ಪ್ರಸಾದ ನಡೆತಂಡ. ರಾತ್ರಿ ಮಹಾಪೂಜೆ ಕರಿತದ ದೇವರಿನ ಬಲಿಪಿದಾಡ್ದು ಉಚ್ಚಯ ಸುರುವಾಂಡ್ ವಸಂತ ಕಟ್ಟೆ ಪೂಜೆ ನಡಪಾದ ಬ್ರಹ್ಮರಥೋತ್ಸವ ಅಟ್ಟಣೆ ಆದಿತ್ತಂಡ. ಊರು ಪರ ಊರ್ಲೆನ ಭಕ್ತಿಯರ್ ಸೇರ್ದು ತೇರು ಒಯ್ತೆರ ತೇರ್ದ ಉಚ್ಚ ಹಿಡ್ದು ಬೊಕ್ಕ ಶ್ರೀ ಭೂತಬಲಿ ಶಯನೋತ್ಸವ ನಡೆತಂಡ. ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಅನಂತಕೃಷ್ಣ ಕುದ್ದಣ್ಣಯ್ಯ ಬೊಕ್ಕ ಸದಸ್ಯರು, ಬ್ರಹ್ಮಕಲಶ ಸಮಿತಿ ಮರ್ಯಾದೆ ಗುರುಕಾರ್ಯರು ಶಾಸಕರು ಹರೀಶ್ ಪುಂಜಬಕ, ನಾಗಾರ್ಜುನರಾವ್ ಬೆಂಗಳೂರು, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಸುದರ್ಶನ್ ಸುಪ್ರಭಾತ ಕುಲ್ಲಿ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಅತುಲ್ ಕುಮಾರ್ ಕೆಎನ್ ಕಾಲೇಜಿ, ಪ್ರಧಾನ ಕಾರ್ಯಂತಿರು ದುರ್ಗೇಶ್ ಬಿ ಕೆದಿಲಾಯ, ಪಣವದ ಗುರುಕಾರ್ಯರು ಸಾಮ್ರಾಟ್ ಕರ್ಕೆರ, ಕಾರ್ಯಗುರುಕಾರ್ಯರು ರಕ್ಷಿತ್ ಶಿವರಾಮ್, ಜಗದೀಶ್ ಶೆಟ್ಟಿ ಮೈರ, ಜಯವಿಕ್ರಮ ಕಲ್ಲಾಪು ಮಾತಾ ಸಮಿತಿಲಿನ ಸದಸ್ಯರು, ಊರು ಪರ ಊರ್ಲಿನ ಭಕ್ತರು ಈ ಪೊರ್ತುಡಿತದ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಇಂಬು ನಟ್ಟೊಂಡ್ಯರು.
ಇಡೀ ಶರೀರಗು ಹೃದಯ ಮಹತ್ವದ ಭಾಗ ಅಂಚನೆ ಲೋಕಪಂಪನ ಶರೀರಗು ಭಾರತ ಹೃದಯದಂಚೊಂಡೊಂದು ಕೊಂಡೆಬೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಪಂತೆರ ಅತ್ತಾವರ ಅಯ್ಯಪ್ಪ ಕ್ಷೇತ್ರದ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಕುಡ್ಲದ ಅತ್ತಾವರ ನಂದಿಗುಡ್ಡೆ ಮಾರ್ಗದ ಶ್ರೀ ಅಯ್ಯಪ್ಪ ಕ್ಷೇತ್ರ ನಡೆದಿನ ಪ್ರತಿಷ್ಠಾ ಬ್ರಹ್ಮಕಲಶದಲ್ಲಿ ಕೊಡು ಗುರುವಾರ ಧಾರ್ಮಿಕ ಸಭೆ ನಡೆತಂಡು ಕಾರ್ಯಗುರ್ಕಾರ್ಯರು ಗೋಕುಲ್ದಾಸ್ ಸುರುತ್ತ ಪಾತರ ಪಂಡಿರ್ ಮಲ್ಲಪಿನ್ಯರು ಗುರ್ಕಾರ್ಮ ವೇಸ್ದನ ಶಾಸಕರು ಡಿ ವೇದವ್ಯಾಸ ಕಾಮತ್ ಪಾತ್ರದ 7 ವರ್ಷದ ದುಂಬುದಕನ ನಿಜ ಆತಂಡು ಅಯ್ಯಪ್ಪ ಕ್ಷೇತ್ರಗಾದ ಪುಣೆ ನಕ್ಲಿಗೆ ಕ್ಷೇತ್ರದ ಶಾಸಕರಾದ ವಂದನೆ ಸೊಲ್ಮೆ ಸಂತಾವೆಂದು ಪಂಡಿರ ನನ್ನೂರಿ ಮಲ್ಲಪಿನ್ಯರು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡ್ ಈ ವರ್ಷ 250 ಹೆಚ್ಚ ಬ್ರಹ್ಮಕಲಶರು ನಡೆತದಂಡು ದೇವೇರ್ನ ಚಿಂತನೆಡ್ ಅರ್ಪಣಾ ಮನಸ್ಸು ಜನ ಭಕ್ತಿರ ತಂಕ್ಲು ಬೆಂದಿನ ದುಡ್ಡುಡು ಒಂದು ನಡೆತದಂಡು ಸರ್ಕಾರದ್ದು ಆತುಜಿಂದು ಪಂಡಿರ ಕೊಂಡೆಬೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ತು ಪ್ರತಿಯೊಂದು ಜೀವರಾಶಿದ ಏಳಿಗೆ ಬಯಕು ನಾವು ಸನಾತನ ಭಾರತೀಯರನ ಕರ್ತವ್ಯ ಇಡೀ ಶರೀರಗು ಹೃದಯ ಮಹತ್ವದ ಭಾಗ ಅವೇ ರೀತಿಡ್ ಲೋಕಪಂಪನ ಶರೀರಗು ಭಾರತ ಹೃದಯ ಇತ್ತಿನಂಚ ಒಂದೊಂದು ಪಂಡಿರ ಅಯ್ಯಪ್ಪ ಕ್ಷೇತ್ರಗಾದ ಸೇವೆ ಸಂದೈ ನಕ್ಲೆಗೆ ಸಂಘ ಸಂಸ್ಥೆಯಲ್ಲಿ ಸೇರಿದ ಮಾತ್ರೆಗಳ ಸ್ವಾಮೀಜಿಯರ್ನ ಕೈಟ ಮರ್ಯಾದೆ ಸಂದೈತ ಮಲ್ಪಾಯಿರು ಅರವಿಂದ ಮೋಟಾರ್ ಸಂಸ್ಥೆದ ಆರೂರು ಕಿಶೋರ್ರಾವ್ ಕರುಣಾ ಇನ್ಫ್ರಾಸ್ಟ್ರಕ್ಚರ್ಸ್ ಸಂಸ್ಥೆದ ಕರುಣಾಕರ ಕರ್ನಾಟಕ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ವಿನಯ ಭಟ್ ವಿಜಯ್ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಲ್ಲಿ ಲಕ್ಷ ಬಿ ಕರ್ಕೆರ ಅತ್ತಾವರ ಕೆಎಂಸಿ ಮ್ಯಾನೇಜರ್ ರವಿರಾಜ್ ಅಗರಿ ಎಂಟರ್ಪ್ರೈಸಸ್ ಸುರತ್ಕಲ್ದ ಅಗರಿ ರಾಘವೇಂದ್ರ ರಾವ್ ಕ್ಷೇತ್ರದ ಮರ್ಯಾದೆ ಗುರ್ಕಾರ್ಯರು ಎಚ್ ರತೇಂದ್ರನಾಥ ಅತ್ತಾವರ ಅಯ್ಯಪ್ಪ ಭಕ್ತ ಸಮಿತಿದ ಗುರ್ಕಾರ್ಯರು ಸೂರಜ್ ರಾಘವನ್ ಕಾರ್ಯಗುರ್ಕಾರ್ಯರು ಮುರಳೀಧರ ಮರ್ಯಾದೆ ಬಣವು ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಧಾರ್ಮಿಕ ಸಭೆಟಿತ್ತೆರ. ಇನಿ ಒಂಜಿ ಬಾರಿ ಒಂಜಿ ಕುಸಿತ ಸಂದರ್ಭ ಈ ಒಂಜಿ ಆಡಳಿತ ಮಂಡಳಿ ಉಪ್ಪು ಈ ಒಂಜಿ ಸಮಿತಿದ ಕೊಲು ಪೋಯಿ ಒಂಜಿ 10 ವರ್ಷದ ಎಂಚಿನ ಕನಸು ತೂತೇರ ಕನಸು ಇನಿ ನನಸಾತಿನಂಚಿನ ಒಂಜಿ ಶುಭ ಸಂದರ್ಭಡು ಆ ಒಂಜಿ ಸಭಾ ವೇದಿಕೆಡೆ ಎಂಕುಲು ಕುಲ್ದ ಬಾರಿ ಬಂಗಡ ಬಾರಿ ಒಂಜಿ ವಿಶೇಷವೆನಂಚಿನ ಪ್ರಯತ್ನ ಈ ಭಾಗದ ಭಗವದ್ಭಕ್ತರನ್ನ ಸಾಕಾರ ಹಿಡ್ದು ಇನಿ ಬಾರಿ ಮಲ್ಲ ರೀತಿದ ಕೊಡುಗೆ ಒಂಜಿ ಅಯ್ಯಪ್ಪನ ಕ್ಷೇತ್ರ ಈ ಅತ್ತಾವರದ ಮುಖ್ಯ ರಸ್ತೆ ಆತಂಡು ಐಕ ಏರುಪುರ ತನು ಮನ ಧನ ಕೊಡ್ದು ಸಹಕಾರ ಮಲ್ದೇರು ಯಾರೆಲ್ಲ ತನು ಮನ ಧನ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ ಅದು ಇಲ್ಲಿ ಇವತ್ತು ವೇದಿಕೆಯಲ್ಲಿ ಇರಬಹುದು, ವೇದಿಕೆ ಮುಂಭಾಗದಲ್ಲಿರ್ಬೋದು, ನಿನ್ನೆ ಬಂದವರು ಇರ್ಬೋದು, ಮೊನ್ನೆ ಬಂದಿರಬಹುದು ಅಥವಾ ಬರದೇ ಇರಬಹುದು. ಅವರೆಲ್ಲರಿಗೂ ನಾನು ಮಂಗಳೂರಿನ ಜನತೆಯ ಪರವಾಗಿ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಜಿಲ್ಲೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಜಿಲ್ಲೆ, ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆಯ ಒಂದು ಜಿಲ್ಲೆ. ನಾನು ಲೋಕಸಭಾ ಸದಸ್ಯನಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ 10 ಜವಾಬ್ದಾರಿ ಅಡಿಯಲ್ಲಿ ಇಡೀ ದೇಶ ತಿರುಗಿದ್ದೇನೆ. ಆದರೆ ಒಂದು ಊರಿನಲ್ಲಿ ಇಷ್ಟು ಬ್ರಹ್ಮಕಲಶಗಳು, ಇಷ್ಟು ಜೀರ್ಣೋದ್ಧಾರಗಳು, ಇಷ್ಟು ನಾಗಮಂಡಲಗಳು, ಇಷ್ಟು ಧರ್ಮ ನೇಮಗಳು, ಇಷ್ಟು ದೈವದ ನೇಮಗಳು, ಇಷ್ಟು ಮಂದಿರಗಳಿರ್ತಕ್ಕಂಥ ಏಕೈಕ ಧಾರ್ಮಿಕ ಜಿಲ್ಲೆ ಯಾವುದು ಹೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಿಮಗೆ ಆಶ್ಚರ್ಯ ಆಗುವ, ಈ ವರ್ಷ ನಾನು 12 ದೇವಸ್ಥಾನಗಳ ಅಧ್ಯಕ್ಷ ಬ್ರಹ್ಮಕಲಶ. ನಾನು ಇದು ಹೆಮ್ಮೆಗಾಗಿ ಹೇಳ್ತಾ ಇಲ್ಲ, ಹೇಳಿದರೆ 12 ನಾನು ಒಂದು 100 ಬ್ರಹ್ಮಕಲಶಗಳಲ್ಲಿ ಅತಿಥಿಯಾಗಿ ಹೋಗಿದ್ದೇನೆ. ಹೇಳಿದರೆ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ 250ಕ್ಕಿಂತ ಹೆಚ್ಚು ಬ್ರಹ್ಮಕಲಶಗಳು ನಡೆದಿದ್ದಾವೆ ಅನ್ನುವಂಥದ್ದು ಉಲ್ಲೇಖ. ಸರಿ, ಈ 250 ದೇವಸ್ಥಾನಗಳಿಗೂ ಸರ್ಕಾರದ ಮಾನ್ಯತೆಗಳಿಲ್ಲ, ಸರ್ಕಾರದ ಹತ್ರ ಹಸ್ತವನ್ನು ಬೇಡಿ ಮಾಡಿದ್ದಲ್ಲ. ಇಲ್ಲಿಯ ಜನರ ಧಾರ್ಮಿಕ ನಂಬಿಕೆ, ಇಲ್ಲಿಯ ಜನರ ದೇವರ ಚಿಂತನೆಯಿಂದ ಅವರು ದುಡಿದದ್ದನ್ನು ಅರ್ಪಣೆ ಮಾಡಿರೋದರ ಪರಿಣಾಮ ಇಷ್ಟು ದೇವಸ್ಥಾನಗಳು ಈ ಕ್ಷೇತ್ರದಲ್ಲಿ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಇಂತಹ ಅರ್ಪಣಾ ಮನೋಭಾವದ ಜಿಲ್ಲೆ. ಹಿಂದೂಗಳೆಲ್ಲರೂ ನಮ್ಮ ಧಾರ್ಮಿಕತೆಯ ದ್ಯೋತಕವಾಗಿ ಮತ್ತೆ ಇಲ್ಲಿ ಕಳೆಯೆದ್ದು ನಿಲ್ಲುವಂತೆ ಒಂದು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಈ ಹಂತಕ್ಕೆ ಕಟ್ಟಿ ಬೆಳೆಸಿದ್ದೀರಿ. ಪ್ರತಿಯೊಬ್ಬ ಹಿಂದುವಿನ, ಪ್ರತಿಯೊಬ್ಬ ಜೀವರಾಶಿಯ ಅಭ್ಯುದಯವನ್ನು ಬಯಸುವಂಥದ್ದು ಸನಾತನೀಯರಾದಂತಹ ಭಾರತೀಯರಾದ ಹಿಂದೂಗಳಾದ ನಮ್ಮ ಕರ್ತವ್ಯ. ನಮ್ಮ ಪ್ರಾಚೀನ ಋಷಿಮುನಿಗಳು ಲೋಕಾಹ ಸಮಸ್ತ ಸುಖಿನೋ ಭವಂತು ಎಂಬ ಆಶಯವನ್ನು ಸಾಕಾರಗೊಳಿಸಲಿಕ್ಕಾಗಿ ನಮ್ಮ ಧಾರ್ಮಿಕ ಆಚಾರ ವಿಚಾರಗಳೆಲ್ಲ ದೊಡ್ಡ ಒಂದೇ ಒಂದು ಲಕ್ಷ್ಯವನ್ನಿಟ್ಟುಕೊಂಡು ಪ್ರವೃತ್ತರಾಗುವಂಥ ಒಳ್ಳೆ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ. ಎಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.